Then what do you tell? Salam. You are given a volunteer to go pick up and make it run. ನಿಮ್ಮ ಆರೋಗ್ಯ ನಿಮ್ಮ ಭವಿಷ್ಯ ನಿಮ್ಮ ಆರೋಗ್ಯ ಹೋಮಿಯೋಪತಿ ಔಷಧಿ ಉತ್ತಮ ಔಷಧಿ ಉತ್ತಮ ಔಷಧಿ ಆರೋಗ್ಯದ ಸ್ವರ್ಗ ಹೇಳಿ ಹೇಳಿ ಇಲ್ಲಿ ಹೋಮಿಯೋಪತಿ ಬೇಕು ಆಗ ಜೋರಾಗಿ ಹೇಳ್ಬೇಕು ಇಲ್ಲಿ ಜೋರಾಗಿ ಹೇಳಿ ಔಷಧಿ ಸೇವಿಸಿ ಹೇಳಿ ಹೋಮಿಯೋಪತಿ ಉತ್ತಮ ಆರೋಗ್ಯ ಗಳಿಸಿ ಉತ್ತಮ ಆರೋಗ್ಯ ಗಳಿಸಿ ಹೋಮಿಯೋಪತಿ ಜೋರಾಗಿ ಹೇಳಿ ಹೋಮಿಯೋಪತಿ ಮೋಟಿವೇಶನ್ ದ ಗುಡ್ ಲೈಫ್ ಹೇಳಿ ಜೋರಾಗಿ ಮೋಟಿವೇಶನ್ ದ ಗುಡ್ ಲೈಫ್ ಸಂಪತ್ತನ್ನು ಗಳಿಸಿರಿ ಸಂಪತ್ತನ್ನು ಗಳಿಸಿರಿ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಹೋಮಿಯೋಪತಿಯ ಸೇವನೆ ರೋಗ ನಿರೋಧಕ ಶಕ್ತಿಯ ವರ್ಧನೆ ರೋಗ ನಿರೋಧಕ ಶಕ್ತಿಯ ವರ್ಧನೆ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ರೋಗ ನಿರೋಧಕ ಶಕ್ತಿ ವರ್ಧನೆ ರೋಗ ನಿರೋಧಕ ಶಕ್ತಿ ವರ್ಧನೆ ಹೋಮಿಯೋಪತಿಯ ಸೇವನೆ ಹೋಮಿಯೋಪತಿಯ ಸೇವನೆ ರೋಗ ನಿರೋಧಕ ಶಕ್ತಿ ವರ್ಧನೆ ರೋಗ ನಿರೋಧಕ ಶಕ್ತಿ ವರ್ಧನೆ ಇದ್ದರೆ ನಮಗೆ ಆರೋಗ್ಯ ಇದ್ದರೆ ನಮಗೆ ಆರೋಗ್ಯ ಬೇಕಿಲ್ಲ ಬೇರೆ ಸೌಭಾಗ್ಯ ಬೇಕಿಲ್ಲ ಬೇರೆ ಸೌಭಾಗ್ಯ ಇದ್ದರೆ ನಮಗೆ ಆರೋಗ್ಯ ಇದ್ದರೆ ನಮಗೆ ಆರೋಗ್ಯ ಬೇಕಿಲ್ಲ ಬೇರೆ ಸೌಭಾಗ್ಯ ಬೇಕಿಲ್ಲ ಬೇರೆ ಸೌಭಾಗ್ಯ ಆರೋಗ್ಯವೇ ಸ್ವರ್ಗ ಆರೋಗ್ಯವೇ ಸ್ವರ್ಗ ಅನಾರೋಗ್ಯವೇ ನರಕ ಅನಾರೋಗ್ಯವೇ ನರಕ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ನಿಮ್ಮ ಭವಿಷ್ಯ ನಿಮ್ಮ ಭವಿಷ್ಯ ಆರೋಗ್ಯವೇ ಸ್ವರ್ಗ ಆರೋಗ್ಯವೇ ಸ್ವರ್ಗ
ಹೋಮಿಯೋಪತಿ. ಉತ್ತಮ ಔಷಧಿ ಸೇವನೆ, ಉತ್ತಮ ಔಷಧಿ ಸೇವನೆ, ಉತ್ತಮ ಆರೋಗ್ಯದೆಡೆಗೆ ಪಯಣ, ಉತ್ತಮ ಆರೋಗ್ಯದೆಡೆಗೆ ಪಯಣ, ಉತ್ತಮ ಔಷಧಿ ಸೇವನೆ, ಉತ್ತಮ ಔಷಧಿ ಸೇವನೆ, ಉತ್ತಮ ಆರೋಗ್ಯದೆಡೆಗೆ ಪಯಣ, ಉತ್ತಮ ಆರೋಗ್ಯದೆಡೆಗೆ ಪಯಣ, ಅಡ್ಡ ಪರಿಣಾಮವಿಲ್ಲದ ಪದ್ಧತಿ, ಅಡ್ಡ ಪರಿಣಾಮವಿಲ್ಲದ ಪದ್ಧತಿ ಹೋಮಿಯೋಪತಿ. ಆರೋಗ್ಯವೇ ಜೀವನ, ಆರೋಗ್ಯವೇ ಜೀವನ, ಅನಾರೋಗ್ಯವೇ ವರದಾನ, ಅನಾರೋಗ್ಯವೇ ಜೀವನ, ಆರೋಗ್ಯವೇ ವರದಾನ. ಹೋಮಿಯೋಪತಿ ಅದನ್ನು ವ್ಯರ್ಥ ಮಾಡಬೇಡಿ. ಆರೋಗ್ಯವೇ ಭಾಗ್ಯ. ಅದನ್ನು ವ್ಯರ್ಥ ಮಾಡಬೇಡಿ. ಅದನ್ನು ವ್ಯರ್ಥ ಮಾಡಬೇಡಿ. ಹೋಮಿಯೋ ಔಷಧಿ ಬಳಸಿ. ಹೋಮಿಯೋ ಔಷಧಿ ಬಳಸಿ. ಉತ್ತಮ ಆರೋಗ್ಯ. ಇವತ್ತು ನಾವು ವಿಶ್ವ ಹೋಮಿಯೋಪತಿ ದಿನ ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಸಂಸ್ಥೆಯ 3rd ಇಯರ್ ಮತ್ತು ಫೈನಲ್ ಇಯರ್ ವಿದ್ಯಾರ್ಥಿಗಳು ಹೀಗೆ ಇಲ್ಲಿ ಒಂದು ವಾಕಥಾನ್ ಮತ್ತು ಒಂದು ಬೀದಿ ನಾಟಕ ಪ್ರಿಪೇರ್ ಮಾಡಿದ್ದಾರೆ. ಜನರಿಗಾಗಿ ಹೋಮಿಯೋಪತಿದ ಮಾಹಿತಿಗಾಗಿ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ. ಜನರಿಗೆ ಗೊತ್ತಿರಬೇಕು ಹೋಮಿಯೋಪತಿ ಎಂದ ಔಷಧಿಯ ಚಿಕಿತ್ಸಾ ರೀತಿ ತುಂಬ ಸುಲಭವಾದ ರೀತಿ, ಅದು ಯಾವುದು ಅಡ್ಡ ಪರಿಣಾಮಗಳಿಲ್ಲದ ಒಂದು ರೀತಿ. ಅದಕ್ಕಾಗಿ ನಾವು ಜನರಲ್ಲಿ ನಾವು ರೀಚ್ ಆಗಿ ಅವರ ಹತ್ರ ಮಾತಾಡಬೇಕು. ಈ ದಿನ ನಾವು ಆಚರಿಸುವಾಗ ಈ ಸಂದೇಶ ನಾವು ಜನರಿಗಾಗಿ ಕೊಡ್ತಾ ಇದ್ದೇವೆ. ಇದರಲ್ಲಿ ಜನರು ನೋಡಿ ಅರ್ಥ ಮಾಡಿಕೊಂಡು ಇಲ್ಲಿ ಹತ್ತಿರವೇ ನಮ್ಮ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ, ಅದರಲ್ಲಿ ತುಂಬ ಚಿಕಿತ್ಸಾ ವಿಧಾನಗಳಿದೆ. ಮಕ್ಕಳಿಗಾಗಿ ಸ್ತ್ರೀರೋಗ ವಿಧಾನಕ್ಕೆ ಮತ್ತು ಮಾನಸಿಕ ಚಿಕಿತ್ಸೆಗಾಗಿ ನಾವು ತುಂಬ ಪೇಷಂಟ್ಸಲ್ಲಿ ಬರ್ತಾ ಇದ್ದಾರೆ. ನಾವು ಏನು ಮಾಡಬೇಕಂದ್ರೆ ಜನರಿಗಿದು ಭೇಟಿಯಾಗಬೇಕು, ನಮ್ಮ ಕಾಲೇಜ್ ಬಗ್ಗೆ ಗೊತ್ತಿರಬೇಕು. ನಂತರ ಅವರೆಲ್ಲರೂ ನಮ್ಮ ಕಾಲೇಜಿಗೆ, ನಮ್ಮ ಈ ಸಂಸ್ಥೆಗೆ, ಈ ಹೋಮಿಯೋಪತಿ ಔಷಧ ಚಿಕಿತ್ಸಾ ರೀತಿಗೆ ನಾವು ಅದು ಮಾಹಿತಿ ಇಟ್ಕೊಂಡು ನಾವು ಬಂದು ಅದು ಉಪಕಾರ ರೀತಿಯಲ್ಲಿ ಅವರು ಅದು ಉಪಯೋಗಪಡಿಸಬೇಕು. ನಿಮಗೆಲ್ಲರಿಗೆ ಈ ಪ್ರೋಗ್ರಾಮ್ ನೋಡ್ತಾ ಇರುವಾಗ ಎಲ್ಲರಿಗೆ ನಾವು ಸ್ವಾಗತ ಆಮಂತ್ರಿಸ್ತೇವೆ. ನಾವು ಇಂದು ವಿಶ್ವ ಹೋಮಿಯೋಪತಿಯ ಆಚರಣೆಯ ಅಂಗವಾಗಿ ಒಂದು ಕಿರು ಬೀದಿ ನಾಟಕದ ಮೂಲಕ ಹಾಗೂ ಆರೋಗ್ಯದ ಬಗ್ಗೆ ಒಂದು ಜನಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮಯ ಊರಿನ ಮಹಾಜನಗಳೇ, ಹಿರಿಯರೇ ಕಿರಿಯರೇ, ಯುವತಿ ಯುವಕರೇ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ, ದಯಮಾಡಿ ಕೇಳಿ, ಸ್ವಲ್ಪ ಇಲ್ಲಿ ಕೇಳಿ. ಮರಗಿಡ ನೆಲ ಜಲ ಗಾಳಿ ಬೆಳಕು ಜೀವಿಸಲು ಇವು ನಮಗೆ ಬೇಕು. ಪರಿಸರವನ್ನು ಉಳಿಸಲು ನೀವು ಜಾಗೃತಿ ಕೈಯಿರಿ. ಸ್ವಲ್ಪ ಇಲ್ಲಿ ಕೇಳಿ. ಗಿಡ ಮರವನ್ನು ನೆಲ ಸಮ ಮಾಡಿ, ಹಸಿರು ಭೂಮಿಯ ಬರಡು ಮಾಡಿ, ಗಿಡವನ್ನು ನಾವು ನೆಡದೆ ಹೋದರೆ ಕುಡಿಯಲು ನೀರಲ್ಲಿ. ಸ್ವಲ್ಪ ಇಲ್ಲಿ ಕೇಳಿ. ಇರುವ ನೀರನ್ನು ಹಾಳು ಮಾಡಿ, ಬೇಕಾ ಬಿಟ್ಟಿ ಪೋಲು ಮಾಡಿ, ಮುಂದಿನ ದಿನಗಳು ಹೇಗಿರಬಹುದು ಒಮ್ಮೆ ಯೋಚಿಸಿ. ಸ್ವಲ್ಪ ಇಲ್ಲಿ ಕೇಳಿ. ನಗರದ ಜೀವನ ಜಂಜಾಟದಲ್ಲಿ ನೀರನ್ನು ಕಲುಷಿತ ಮಾಡಿಕೊಂಡು ಅದೇ ನೀರನ್ನು ಕುಡಿದರೆ ನಮಗೆ ಆಗ ಗ್ಯಾರಂಟಿ. ಸ್ವಲ್ಪ ಇಲ್ಲಿ ಕೇಳಿ. ನೀರನ್ನು ಉಳಿಸಲು ಪ್ರತಿಜ್ಞೆ ಮಾಡಿ, ಇಂಗು ಗುಂಡಿ ಮಳೆ ನೀರು ಕೊಯ್ಲು, ಸ್ವಚ್ಛ ನೀರ ಮಿತವಾದ ಬಳಕೆ ಮಾಡಿಕೊಳ್ಳಿರಿ. ಸ್ವಲ್ಪ ಇಲ್ಲಿ ಕೇಳಿ. ನೀರನ್ನು ಪೋಲು ಮಾಡಲು ಬಿಡದೆ 4 ಜನರಿಗೆ ಬುದ್ಧಿಯ ತಿಳಿಸಿ, ಮರಗಿಡ ನೆಟ್ಟು ನೆಲ ಜಲ ಉಳಿಸಿ ಧನ್ಯತರಾಗಿರಿ. ಸ್ವಲ್ಪ ಇಲ್ಲಿ ಕೇಳಿ. ಸ್ವಾಮಿ
ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಈ ಬಾರಿಗೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಎಲ್ಲರಿಗೂ ಎಲ್ಲ ಕಡೆ, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಎವ್ರಿವನ್ ಎವ್ರಿವೇರ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ದಿನ ಆಚರಿಸುತ್ತಿದೆ. ಈ ದಿನದ ಇನ್ನೊಂದು ವಿಶೇಷ ಏನೆಂದರೆ ಇಂದು ವಿಶ್ವ ಹೋಮಿಯೋಪತಿ ದಿನ. ಹೋಮಿಯೋಪತಿ ಒಂದು ಪರ್ಯಾಯ ವೈದ್ಯಕೀಯ ಪದ್ಧತಿ. ಇಲ್ಲಿ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪರಿಗಣಿಸಿ ಔಷಧಿಯನ್ನು ಕೊಡಲಾಗುವುದು. ಇಲ್ಲಿ ಕೇವಲ ರೋಗಗಳಿಗೆ ಮಾತ್ರವಲ್ಲದೆ ರೋಗ ಹೊಂದಿರುವ ವ್ಯಕ್ತಿಗೆ ಮಹತ್ವ ಕೊಡಲಾಗುವುದು. ಜರ್ಮನ್ನ ವೈದ್ಯ ಡಾಕ್ಟರ್ ಸ್ಯಾಮುಲ್ ಹ್ಯಾನಿಮನ್ ಅವರು ಈ ಹೋಮಿಯೋಪತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು. ಇಂದು ಅವರ ಜನ್ಮದಿನವನ್ನು ವಿಶ್ವ ಹೋಮಿಯೋಪತಿ ದಿನ ಎಂದು ಆಚರಿಸಲಾಗುವುದು. ಈಗ ನಾವು ಫಾದರ್ ಮುಲ್ಲಾ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಒಂದು ಕಿರು ಬೀದಿ ನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಮನೆಯಾಕೆ ತನ್ನ ದಿನನಿತ್ಯದ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾಳೆ. ನೀವು ಇವತ್ತು ಕುಡ್ಕೊಂಡು ಬಂದ್ರ? ನೀವು ಇದೇ ಕೆಲಸ ಮಾಡಿ, ನೀವು ನಾನು ಇಲ್ಲಿ ಕೆಲಸ ಮಾಡ್ತೇನೆ, ನೀವು ಇದೇ ಕುಡ್ಕೊಂಡು ಬನ್ನಿ. ಮರುದಿನ ಕೆಲಸ ಕಾರ್ಯಗಳು ಗಂಡ ಕೆಲಸ ಕಾರ್ಯಗಳಿಗೆ ಹೊರಡುವ ಹೊತ್ತು. ಏನ್ ಬೇಕು ನಿಮ್ಗೆ? ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲಿ ಚೀಲ ಇಟ್ಕೊಂಡು ಹೋಗಿ. ನಿಂಗೆ ಅಷ್ಟು ಇಟ್ಕೊಂಡು ಹೋಗಿ. ಮದುವೆಯಾಗಿ 3 ವರ್ಷ ಆಯ್ತು. ಒಂದು ಮಗು ಇದ್ದು ಯಾರೋ ಇದ್ದಿತ್ತಲ್ಲ ನಿನಗೆ. ನೀನು ಕಟ್ಕೊಂಡಿದ್ದ ನನ್ನ ಕರ್ಮ. ಎಲ್ಲಾದ್ರೂ ಹೋಗಿ ಸಾಯಿ. ಹೀಗೆ ಗಂಡ ಮಕ್ಕಳಿಲ್ಲ ಎಂದು ಹೆಂಡತಿಗೆ ಬೈಯುತ್ತಾ ಇರ್ತಾನೆ. ಇದು ಕೆಲವು ಕುಟುಂಬದಲ್ಲಿ ನಡೆಯುವ ದೈನಂದಿನ ದೃಶ್ಯ. ಈಗ ಹೆಂಡತಿ ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿ ಟಿವಿ ನೋಡಲು ಕುಳಿತಿರುತ್ತಾಳೆ. ಇಂದಿನ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಿಮ್ಮೊಂದಿಗಿದ್ದಾರೆ ಹೋಮಿಯೋಪತಿ ಡಾಕ್ಟರ್ ಅಂಕಿತಾ ಅವರು. ಡಾಕ್ಟರ್, ಈಗ ಎಲ್ಲ ಕಡೆ ಹೋಮಿಯೋಪತಿ ಬಗ್ಗೆ ಕೇಳ್ತಾ ಇದ್ದೀವಿ. ಹೋಮಿಯೋಪತಿ ಬಗ್ಗೆ ಸ್ವಲ್ಪ ಹೇಳುತ್ತೀರಾ? ಅದರ ಮಾಹಿತಿ ಕೊಡುತ್ತೀರಾ? ಹೋಮಿಯೋಪತಿ ಒಂದು ಪೂರ್ಣ ವೈದ್ಯ ಪದ್ಧತಿ. ಇಲ್ಲಿ ಚಿಕ್ಕ ಮಕ್ಕಳಿಂದ ಬಂಜೇತನದವರೆಗೆ ಎಲ್ಲಾ ಕಾಯಿಲೆಗಳಿಗೆ ಮದ್ದು ಕೊಡಲಾಗುವುದು. ಹೌದೇ? ಇದರ ಖರ್ಚು ವೆಚ್ಚ ಎಲ್ಲ ಹೇಗೆ? ಹೋಮಿಯೋಪತಿಯಲ್ಲಿ ಯಾವುದೇ ತರಹದ ಕಾಯಿಲೆಗಳಾಗಲಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಮದ್ದನ್ನು ನೀಡಲಾಗುತ್ತದೆ. ಹೀಗೆ ಈ ವಿಚಾರ ನೋಡುತ್ತಾ ಹೆಂಡತಿ ತನ್ನ ಕೆಲಸ ಕಾರ್ಯದಲ್ಲಿ ಮತ್ತೆ ತೊಡಗುತ್ತಾಳೆ. ಮತ್ತೆ ಅದೇ ವಿಚಾರದ ಬಗ್ಗೆ ಯೋಚಿಸುತ್ತಾಳೆ. ಸಂಜೆ ಗಂಡ ಮನೆಗೆ ಬರುತ್ತಾನೆ. ಎಲ್ಲಿದೆಯಾ? ಹೇಳಿ. ಅದು ಇಲ್ಲಿ ನೀವು ಕೇಳಿ. ನಾನು ಇವತ್ತು ಟಿವಿಯಲ್ಲಿ ಉಂಟಲ್ಲ ಹೋಮಿಯೋಪತಿ ಬಗ್ಗೆ ಕೇಳಿದ್ದೇನೆ. ಏನಾಯ್ತು? ಅಲ್ಲಿ ಬಂಜತನಗೂ ಮದ್ದಿದೆ ಅಂತಲ್ಲ, ನಾವು ಸ್ವಾಮಿ ಹೋಗಿ ನೋಡೋಣ ಅಲ್ಲಿಗೆ. ಬೇಡ, ಇಷ್ಟು ದಿನ ಎಲ್ಲಾ ಕಡೆ ತೋರಿಸಿ ಖರ್ಚೆಲ್ಲ ಆಯ್ತು, ದುಡ್ಡು ಇಲ್ಲ, ಏನ್ ಮಾಡೋದು? ಬೇಡ, ಹೋಗು. ಬೇಡ, ಅಡಿಗೆ ಮಾಡು, ಸುಮ್ಮನೆ ಹೋಗಿ. ನನ್ ಮತ್ತೆ ಯಾರು ಕೇಳಲ್ಲ. ಹೀಗೆ ಗಂಡ ಬಂಜಿತನದ ಬಗ್ಗೆ ಹೋಮಿಯೋಪತಿಯಲ್ಲಿ ಔಷಧಿ ಇದೆ ಎಂದು ತಿಳಿದು ಯೋಚಿಸುತ್ತಾ ಕುಳಿತಾನೆ. ಬಾರ ಇಲ್ಲಿ. ಏನ್ ಬೇಕೀಗ ನಿಮ್ಗೆ? ಬಾಯ್ಲಿ. ಹೇಳಿ. ಅದು ನಿನ್ನೆ ಏನೋ ಹೇಳಿದಲ್ಲ ಹೋಮಿಯೋಪತಿ ಟಿವಿ ಅಂತ. ಹೌದು. ಅದಕ್ಕೊಮ್ಮೆ ನಾಳೆ ಹೋಗಿ ಚೆಕ್ ಮಾಡ್ಕೊಂಬರ, ಆಯ್ತಾ? ಆಯ್ತಾಯ್ತು. ಅದು ಇಲ್ಲೇ ಪಾದಮೂಲ ದೇಲಕಟ್ಟೆಯಲ್ಲಿ ಇದೆ, ಹೋಗಿ ಬರೋಣ. ಸರಿ, ಹೋಗೋಣ ಬಾ. ಆಯ್ತಾಯ್ತು, ಹೋಗು. ಮರುದಿನ ಇಬ್ಬರು ಹೋಮಿಯೋಪತಿ ಆಸ್ಪತ್ರೆಗೆ ತೆರಳುತ್ತಾರೆ. भले कुल्ले दादा डिरेग डॉक्टर इंक मद्ना पूजी वर्ष अंड ईदनट उंजिला बाला आतजी डॉक्टर अवे मल्ला समस्ये इंकली ಬೇರೆದಾದ ಟ್ರೀಟ್ಮೆಂಟ್ ಇರ್ಮಲ್ತಾನ? ಪೂರ ಮಲ್ತ ಡಾಕ್ಟರ್ ಆಂಡಲ ಒಂಜಿಲ ಆಯ್ಜಿ ಡಾಕ್ಟರ್ ईदनट ಟೆನ್ಷನ್ ಮಲ್ಪುಚ್ಚಿ ಒಂಜಿ ತಿಂಗಳಿಗೆ ಮಾತ್ರೆ ಕೊಟ್ಪೆಯಾನ ಒಂಜಿ 6 ತಿಂಗಳ ಆಗ್ಬೇಕ ಒಂಜಿ ಟೆಸ್ಟ್ ಮಲ್ತೊಂದು ಬಲೆ ಇದೆ ಒಕ ತೂಕ ದಾದ ಹೌದು. ನೋಡ್ಕೊಳ್ಳಿ ಅವರಿಗೆ. ಹೀಗೆ ಡಾಕ್ಟರ್ನ ಸಲಹೆಗಳೊಂದಿಗೆ 6 ತಿಂಗಳು ಕಳೆಯಿತು. ನಂತರ ಕೇಳಿ ಅಂತೆ, ನಾನು 6 ತಿಂಗಳು ಆಯ್ತಲ್ಲ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೇನೆ, ತೋರಿಸ್ಬಿಟ್ಟಿದ್ದೆ ರಿಪೋರ್ಟ್. ಆಯ್ತಾಯ್ತು, ನಾನು ಬೇಗ ಹೋಗಿ ಬರ್ತೇನೆ.
ನೀವು ಜಾಗೃತಿ ನೋಡ್ಕೊಳ್ಳಿ ಆಯ್ತಾ. ಆಯ್ತು. ಡಾಕ್ಟ್ರೇ ಡಾಕ್ಟ್ರೇ ರಿಪೋರ್ಟ್ಸ್. ರಿಪೋರ್ಟ್ಸ್ ಪಾಸಿಟಿವ್ ಬಂತು. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಎಲ್ಲಿದ್ದಾರೆ ಹಸ್ಬೆಂಡ್? ಬೈಜರ್ ಅರಿಗೆ ಬಂಜೆ ಬೇನೆಗೆ ಅದೇ ನನಗೆ ಇಂಚಿನ ಕಲ್ಲ ಅತನಿಗೆ ಕಿಡ್ನಿ ಐಕಾರ್ ಬೈಜರ್ ಜೋರ್ ಬೇನೆ ಡಾಕ್ಟರ್ ಅದು ಮಲ್ಲಜ್ಜಿ ಮೂಲತನ್ ಬಲೆ ಮೂಲ ಟ್ರೀಟ್ಮೆಂಟ್ ಉಂಟು ಐಕ ಅಂದೆ ಹೋಮಿಯೋಪತಿ ಐಕಲ ಮಾಡ್ಕೊಂಡೆ ಮೂರೆಗ್ಲ ಟ್ರೀಟ್ಮೆಂಟ್ ಉಂಟು ಐಕ್ಲ ಹಾಕೊಂಡು ಆ ಡಾಕ್ಟರ್ ಇನ್ನಿಗೆಲ್ಲ ತುಂಬ ಪ್ಯಾಂಡ ಮಸ್ತ್ ಥ್ಯಾಂಕ್ಸ್ ಡಾಕ್ಟರ್. ಸಂತಸದ ಸುದ್ದಿಯೊಂದಿಗೆ ಹೆಂಡತಿಗೆ ಮನೆಗೆ ಹೋಗುವಳು. ಮನೆಯಲ್ಲಿ ಗಂಡ ಹೊಟ್ಟೆ ನೋವಿನಿಂದ ಕೆಲಸಕ್ಕೆ ಹೋಗದೆ ಕುಳಿತಿರುತ್ತಾನೆ. ರೀ ನಾನು ಬಂದೆ ಮನೆಗೆ. ಏನಾಯ್ತು? ನಂಗೆ ರಿಪೋರ್ಟ್ ಸಿಕ್ಕಿತ್ತು. ಡಾಕ್ಟರ್ ಹೇಳಿದ್ರು ನಾನು ಪ್ರೆಗ್ನೆಂಟ್ ಅಂತ. ಹೌದಾ? ಹಾ, ಒಳ್ಳೆ ವಿಷಯ ಆಯ್ತಲ್ಲ. ಹೋಮಿಯೋಪತಿ ನಮ್ಮ ಎಲ್ಲ ಕಷ್ಟಕ್ಕೂ ಪರಿಹಾರ ಕೊಟ್ಟಿತ್ತು ನೋಡಿ. ಹೌದಾ? ಹಾ, ಅದು ಇಡೀ ಒಳ್ಳೇದಾಯ್ತು. ನಾನು ಕೇಳಿದ್ದೆ ಡಾಕ್ಟರ್ ಹತ್ರ, ನಿಮ್ಮ ಅದೇನು ಕಣ್ಣು ಇದ್ರಲ್ಲ ಅದಕ್ಕೂ ಹೋಮಿಯೋಪತಿಯಲ್ಲಿ ಮದ್ದು ಕೊಡ್ತಾರಂತೆ. ನಾವು ಹೋಗಿ ಬರೋಣ? ಸರಿ, ನಾಳೆ ಹೋಗುವ. ಬೇಡ ಬೇಡ, ಈಗಲೇ ಹೋಗುವ. ಬೇಡ ಕಣೆ, ನಾಳೆ ಹೋಗುವ. ಇಲ್ಲ, ಈಗಲೇ ಹೋಗುವ. ಇಲ್ಲಿ ನಾನು ಇಟ್ಟು ಬರ್ತೇನೆ. ಸರಿ ಬಾ, ಹೋಗೋಣ. ಹೌದಾ? ನಾವು ಬೇಗ ಹೋಗೋಣ. ಹೀಗೆ ಗಂಡ ಹೊಟ್ಟೆ ನೋವನ್ನು ತೋರಿಸಲು ಇಬ್ಬರು ಆಸ್ಪತ್ರೆಗೆ ಹೋಗುತ್ತಾರೆ. ಹೊಟ್ಟೆ ನೋವು ಡಾಕ್ಟರ್ ತುಂಬಾ ದಿನದಿಂದ. ಎಲ್ಲಿ ಸರಿಯಾಗಿ ತೋರಿಸಿ. ಇಲ್ಲಿ ನೋವಿದೆಯಾ? ಹಾ. ನೀರೆಷ್ಟು ಕುಡಿತೀರಾ? ರಾತ್ರಿ ಫುಲ್ ಕುಡಿತಾನೆ ಇರ್ತೀನಿ. ಅದೇ ಡಾಕ್ಟರ್, ಯಾವಾಗಲೂ ಕುಡಿಯುವುದೇ ಅದೇ ಒಂದು ದೊಡ್ಡ ಕಷ್ಟ ಆಗಿದೆ ನಮ್ಗೆ. ಫ್ಯಾಮಿಲಿ ಟೆನ್ಷನ್ ಡಾಕ್ಟ್ರೆ, ಕಿಟಿ ಕೊಡ್ತಾಳೆ, ಏನ್ ಮಾಡೋದು? ಪರವಾಗಿಲ್ಲ, ಇದರಲ್ಲಿ ನಮ್ಗೆ ಅಲ್ಸಾಮ್ ಮೆಡಿಸಿನ್ ಇದೆ. ಹಾ. ನಿಮಗೆ ಕಿಡ್ನಿಯಲ್ಲಿ ಕಲ್ಲಿದೆ, ಹೌದಾ? ನೀರು ಜಾಸ್ತಿ ಕುಡಿಬೇಕು, ಅದು ಕುಡಿಬಾರ್ದು. ಅದಕ್ಕೊಂದು ಮದ್ದು ಕೊಡ್ತೀವಿ. ಇದು ತಗೊಳ್ಳಿ. ಡಾಕ್ಟ್ರೆ, ಅದಕ್ಕೂ ಮದ್ದು ಕೊಟ್ಟಿದ್ದೀರಲ್ಲ, ಅದಕ್ಕೆ ಅಂದ್ರೆ ಅದು ನಿಮ್ಗೆ ಬೇಡ, ಬನ್ನಿ. ಹೀಗೆ ದಿನಗಳು ಉರುಳಿದವು. ಹೆಂಡತಿಯ ಬಂಜೆತನಕ್ಕೂ ಗಂಡನ ಕಿಡ್ನಿಯ ಕಲ್ಲಿಗೂ ಪರಿಹಾರ ಸಿಕ್ಕಿತು. ಮಾತ್ರವಲ್ಲದೆ ಗಂಡನ ಕುಡಿತದ ಚಟವು ಕಡಿಮೆಯಾಯಿತು. ಇಷ್ಟೇ ಅಲ್ಲ, ಮುಂದೆ ನೋಡಿ. ಅಲ್ಲ ರೀ, ಕೇಳಿ, ಹೇಳು. ಹೋಮಿಯೋಪತಿಯಿಂದ ನಮ್ಗೆ ತುಂಬಾ ಉಪಕಾರ ಆಯ್ತಲ್ಲ. ಹೌದು ಕಣೆ, ತುಂಬಾ ಒಳ್ಳೆ ಉಪಕಾರ ಆಯ್ತು. ನನ್ನ ತೊಂದರೆಗೂ ನಿಮ್ಮ ಕಿಡ್ನಿ ಕಲ್ಲಿಗೂ ಎಲ್ಲ ಮದ್ದು ಸಿಕ್ಕಿತಲ್ಲ, ಒಳ್ಳೇದು. ಎಲ್ಲ ಒಳ್ಳೇದಾಯ್ತು. ಹಾ, ನೀವೆಲ್ಲಿಗೆ ಹೋಗುದು? ಕುತ್ಕೊಳ್ಳಿರಿ. ಅಮ್ಮ ಅಮ್ಮ ತುಳಸಿಗೆ ಆಗ್ತಿದೆ ಫುಲ್ ಇಲ್ಲಿಲ್ಲ. ತೋರ್ಸು. ಇಲ್ಲಿ ಎಲ್ಲ ಏನಾಯ್ತು? ಹೇಗೆ ಶುರು ಆಯ್ತು? ಗೊತ್ತಿಲ್ಲ ಅಮ್ಮ, ಇಲ್ಲಿಲ್ಲ. ಓ, ತಾಗಿದೆ ಏನಾದ್ರು? ಇಲ್ಲಮ್ಮ, ಓ, ನೋಡಿರಿ, ಇಲ್ಲಿ ನೋಡಿ ಅಂತೆ. ಏನಾಯ್ತು? ಗೊತ್ತಿಲ್ಲಪ್ಪ, ಇಲ್ಲಿ ಎಲ್ಲ ತಿಳಿಸ್ತೀರ. ಹೇಗಾಯ್ತು ಬಿಟ್ಟಿದೆಯಲ್ಲ? ಗೊತ್ತಿಲ್ಲ. ಹಿಂಗೆ ಚೆನ್ನಾಗಿ ನೋಡ್ಕೊಂತ ಇಲ್ಲ ಮಗನ. ಇಲ್ಲ ರೀ, ನಂಗೆ ಗೊತ್ತಿಲ್ಲ, ನಾನು ಮನೆ ಕೆಲಸ ಮಾಡ್ತಿದ್ದೆ. ಸರಿ ಪುಟ್ಟಿ, ನಾವು ಅಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ರಲ್ಲ ಹೋಮಿಯೋಪತಿ ಅವರು, ಅಲ್ಲಿ ಹಾ ಹೋಗೋಣ. ಹಾ, ಅಲ್ಲಿ ಹೋಗ. ಬಾ ಪುಟ್ಟಿ. ಮಗುವನ್ನು ಹಿಡಿದುಕೊಂಡು ಇಬ್ಬರು ಹೋಮಿಯೋಪತಿ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ತೆರಳುತ್ತಾರೆ. ಡಾಕ್ಟ್ರೆ, ಎಂತಾಯ್ತಮ್ಮ? ಡಾಕ್ಟ್ರೆ ನೋಡಿ ಅಲ್ಲ, ಅವರಿಗೆ ತುರಿಸಿಗೆ ಸ್ಟಾರ್ಟ್ ಆಗಿದೆ. ಯಾವಾಗಿಂದ ತೋರಿಸ್ತಾ ಹೋಗುದು? ಗೊತ್ತಿಲ್ಲ ಡಾಕ್ಟ್ರೆ, ನಾನು ಇವತ್ತೇ ನೋಡಿದ್ದು. ತೋರಿಸಿ ಮಗು. ಇದು ಬೇಡ ನೋಡಿ ಡಾಕ್ಟ್ರೆ, ಇಲ್ಲಿ ಕೂಡ ಇದೆ. ಯಾವತ್ತಿಂದ ಸ್ಟಾರ್ಟ್ ಆಯ್ತು ಇದು? ನಾನು ನೋಡಿದ್ರೆ ಇವತ್ತು ಡಾಕ್ಟ್ರೆ, ಅವ್ರು ಹೇಳಲೇ ಇಲ್ಲ ನಮಗೆ. ಹೌದಾ? ಟೆನ್ಷನ್ ತಕ್ಕೋಬೇಡಿ, ಮಾತ್ರೆ ಕೊಡ್ತೇನೆ, ಎಲ್ಲ ಸರಿ ಆಗ್ತದೆ ಆಯ್ತಾ? ಹಾಲು ತಕ್ಕೊಳ್ಳಿ. ಹಾಂ, ಟೆನ್ಷನ್ ತಕ್ಕೋಬೇಡಿ, ಎಲ್ಲ ಸರಿ ಆಗ್ತದೆ. ಹೋಗಿ ಬನ್ನಿ. ಅದು ಮನೇಲಿ ಕೊಡು. ಬರ್ತೀವಿ ಡಾಕ್ಟ್ರೆ. ನಂತರ ಮನೆಯಲ್ಲಿ ಮದ್ದು ತಗೊಳ್ಬೇಕು, ಬಾ. ನನ್ ಬೇಡ. ನೀ ಒಳ್ಳೆ ಹುಡುಗಿ ಅಲ್ಲ, ಬಾ. ಬೇಡ ಅಮ್ಮ. ಮಗು ಮದ್ದುಗಳು ತೆಗೆದುಕೊಳ್ಳಲು ನಿರಾಕರಿಸುತ್ತದೆ. ಹಠ ಮಾಡಬಾರ್ದು. ಇಲ್ಲಪ್ಪ, ಬೇಡ ಬನ್ನಿ. ಬೇಡ, ಬಾ, ಬೇಕು, ಬಾ. ಜಾನುಮರಿ ಅಲ್ವಾ? ಜಾನುಮರಿ ಅಲ್ವಾ? ನೀನು ಒಮ್ಮೆ ತಿಂದು ನೋಡು, ಮತ್ತೆ ಚೆನ್ನಾಗಿದ್ರೆ ಬೇಡ, ಆಯ್ತಾ? ಆ ಮಾಡು. ಆ, ಹೇಗಿದೆ ಹೇಳು? ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ, ನಾನು ಹೇಳಿಲ್ಲ. ಆಯ್ತಾಯ್ತು, ನಿನಗೆ ಆಟ ಆಡ್ಕೋ, ಆಯ್ತಾ? ಆಯ್ತು. ಇದರಿಂದ ಮನೆಯವರಿಗೆ ತಿಳಿಯುತ್ತದೆ ಹೋಮಿಯೋಪತಿ ಮತ್ತು ತೆಗೆದುಕೊಳ್ಳಲು ಸುಲಭ ಹಾಗೂ ಅದು ಬೇಗ ಎಲ್ಲ ರೋಗಗಳನ್ನು ಗುಣವೂ ಮಾಡುತ್ತದೆ ಎಂದು. ನಂತರ ಮನೆಯಲ್ಲಿ
ಅಲ್ಲ ರೀ ಕೇಳಿ, ಅಲ್ಲಿ ಸಂತೆ ಬಂದಿದಂತೆ, ನಾವು ಸಂತೆ ನೋಡ್ಲಿಕ್ಕೆ ಹೋಗೋಣವ? ಯಾವ ಸಂತೆನೂ ಬೇಡ, ಹೋಗು. ಅಲ್ಲ ರೀ, ಸಂತೆ ದುಡ್ಡು ಇಟ್ಟಿದೆ ಇಲ್ಲಿ. ಅಲ್ಲ ರೀ ಕೇಳಿ, ಮಗುವಿಗೆ ಬೇಕಂತ ಹೇಳ್ತಿದ್ರು. ರಾಜದ ಪುಟ್ಟಿ, ಸರಿ ಹೋಗೋಣಪ್ಪ. ನಾನು ಹೇಳಿದ್ದು ಕೇಳ್ತೇನೆ. ನಾವು ರೆಡಿಯಾಗಿ ಬರ್ತೇವೆ, ಆಯ್ತಾ? ಬೇಗ ಬಾ. ಕಾಲೇ ಬೋಡ ಗೊತ್ತಿಯಾ ಗೊಚ್ಚಿ ಮರ್ಲೆ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ತೋಟ ಅಲ್ಲ ಅಮ್ಮನ ಮನೆ. ಓ ನಾ ಮರ್ಲ ನೀ ಮರ್ಲ, ನಾ ಮರ್ಲ ನೀ ಮರ್ಲ, ಹುಚ್ಚ. ಟಪ್ಪ ಟಪ್ಪ ಯಾರೋ ನೀನು? ಟಪ್ಪ ಏ ಬಾಹುಬಲಿ ಯಾಕೆ ಬಂದೆ? ಏನ್ರಿ ನೀವು ಮಗನ ಈ ತರ ಬಿಡೋದ? ಅವನಿಗೆ ಮಾನಸಿಕ ರೋಗದಿಂದ ಬಳಲ್ತಾ ಇದ್ದಾನೆ ಒಂದು 3 ವರ್ಷದಿಂದ. ತುಂಬಾ ಕಡೆ ತೋರಿಸಿದ್ದೇವೆ, ಆದ್ರೆ ಎಲ್ಲಿ ಕಮ್ಮಿ ಆಗಲಿಲ್ಲ. ಇವಳೆ ಅದು ನಾವು ನಮ್ಮ ತಮ್ಮ ಡಾಕ್ಟರ್ ಹೋಮಿಯೋಪತಿ ಅವರು, ಅವರಿಗೆ ತೋರಿಸು. ನೋಡಿ ದೇವಳಕಟ್ಟೆಯಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಹಾಸ್ಪಿಟಲ್ ಅಂತಿದೆ, ಹೋಗಿ ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಸರಿ ಬೇಗ ಚಿಕಿತ್ಸೆ ಕೊಡ್ಸಿ ಅವನಿಗೆ. ನೋಡಿ ಹೇಗೆ ಆಡ್ತಿದ್ದಾನೆ. ಬೇಗ ಚಿಕಿತ್ಸೆ ಕೊಡ್ತೇನೆ. ಥ್ಯಾಂಕ್ ಯು. ಇವನಿಗೆ ಆಕ್ಸಿಡೆಂಟ್ ಆಗಿ 3 ವರ್ಷದಿಂದ ಈ ತರ ಮಾನಸಿಕ ರೋಗದಿಂದ ಬಳಲ್ತಾ ಇದ್ದಾನೆ ಅವನು. ಹೌದಾ? ಅಂತ ಕುತ್ಕೊಳ್ಳಿ. ಬೇರೆ ಏನಾದ್ರೂ ಮದ್ದು ತಗೊಂಡ್ತೀರಾ? ಹೌದು, ತುಂಬಾ ಕಡೆ ಟ್ರೀಟ್ಮೆಂಟ್ ಮಾಡಿದ್ದೇವೆ, ಎಲ್ಲಿ ಸಹ ಕಮ್ಮಿ ಆಗ್ಲಿಲ್ಲ. ಯಾರೋ ಹೇಳಿದ್ರು ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ ಮಾಡ್ತಾರೆ ಅಂತ, ಅದಕ್ಕೆ ಬಂದಿದ್ದೇವೆ. ನಮ್ಮ ಹತ್ರ ಎಲ್ಲ ವೈದ್ಯಕ್ಕೆ ಒಂದು ನಿಮಿಷ, ನಾನೊಂದು ಮದ್ದು ಕೊಡ್ತೀನಿ, ಮತ್ತೆ ವಿಸಿಟ್ ಅಲ್ಲಿ ಒಂದು ಕೌನ್ಸಿಲಿಂಗ್ ಮಾಡ್ತೀನಿ, ಆಮೇಲೆ ಎಲ್ಲ ಕಡಿಮೆ ಸರಿ ಆಗ್ತದೆ. ಡಾಕ್ಟರ್. ನೀವೇನು ತಲೆ ಬಿಸಿ ಮಾಡಬೇಡಿ. ಓಕೆ ಡಾಕ್ಟರ್. ಹಾ ನನ್ಗೆ ಗೊತ್ತು. ಈಗ ಒಂದು ಮದ್ದು ಕೊಡ್ತೀನಿ, ಬೆಳಗ್ಗೆ ಪ್ರತಿದಿನ ಯೂಸ್ ಮಾಡಿ. ಸರಿ, ಥ್ಯಾಂಕ್ ಯು ಡಾಕ್ಟರ್. ಬಾ. ಮೀನು ಮಾಡ ಮೀನು 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 ಬಂಗಡೆ ಗೊತ್ತಾಯ್ ಮೀನು ಹುಚ್ಚ ಅಲ್ವಾ? ಮೀನು ಮಾಡ್ತೀಯಾ? ನೋಡು ಮೀನು ಮಾಡ್ತಿದ್ದಾನೆ. ಮೀನು 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 ಇಲ್ಲ ನೋಡುವ. ಮೀನು ಮಾಡ್ತೀಯ? ಮೀನು ಏನಪ್ಪ ಅದು? ಮೀನಣ್ಣ ಎಷ್ಟಿದೆ? ಒಂದು ಬಂಗಡೆ ಭೂತ 2 ಇದೆ ಅಷ್ಟೇ. ಕಾಲು ಬಂಗಡೆ ಎಲ್ಲ ಹೇಗೆ? ಬಂಗುಡ ಇದ್ದಾಗ 50 ರೂಪಾಯಿ. ಹಾ ಕೊಡು, ಆಯ್ತು ಕೊಡು. ಆಯ್ತಾ? ಮೀನು 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 ಸರಿಯಾಗಿ ನೋಡೋದು ಹುಚ್ಚಾಗಿದ್ದಲ್ಲ ಅವನು. ನಾವು ಹೇಳಿದ್ವಲ್ಲ ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಕಾಲೇಜಲ್ಲಿ ಅಂತ ಹೋಗಿ ಚೆಕ್ ಮಾಡ್ತಿದ್ದಾರೆ, ಸರಿಯಾಗಿದ್ದಾನೆ. ನೀನು ಚೆನ್ನಾಗಿ ಓದಾಯ್ತಾ? ನೀನು ದೊಡ್ಡವಳಾದ್ಮೇಲೆ ನಾನು ಅದೇ ಕಾಲೇಜಿಗೆ ಸೇರಿಸ್ತೀನಿ ನೀನು, ಆಯ್ತಾ? ಒಳ್ಳೆ ಡಾಕ್ಟರ್ ಆಗುವಂತೆ. ಬಾಬಿಟ್ಟು ನೋಡಿದ್ರಲ್ಲ ಮಹಾಜನಗಳೇ, ಇದೊಂದು ನಮ್ಮ ಕಿರು ಪ್ರಯತ್ನ. ಈ ಬೀದಿ ನಾಟಕದ ಉದ್ದೇಶ ಏನಪ್ಪಾ ಅಂದ್ರೆ ಹೇಳಿದ್ರೆ, ಒಂದು ಎಲ್ರಿಗೂ ಹೋಮಿಯೋಪತಿಯ ಮಹತ್ವವನ್ನು ತಿಳಿಸೋದು, ಹಾಗೂ ವಿಶ್ವ ಆರೋಗ್ಯ ದಿನಾಚರಣೆಯ ಇಂಪಾರ್ಟೆನ್ಸ್ ಅನ್ನು ನಿಮಗೆಲ್ಲ ತಿಳಿಸ್ಕೊಡುವಂಥದ್ದು. ಹೋಮಿಯೋಪತಿ ಹೇಳುವಂಥದ್ದು ಒಂದು ಪರ್ಯಾಯ ವೈದ್ಯಕೀಯ ಚಿಕಿತ್ಸಾ ಪದ್ಧತಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ನಿಮ್ಮ ರೋಗಗಳಿಗೆ ಮಾತ್ರ ಅಲ್ಲ, ಇಡೀ ನಿಮ್ಮ ಶರೀರವನ್ನು, ನಿಮ್ಮ ವ್ಯಕ್ತಿತ್ವವನ್ನು, ಪ್ರತಿಯೊಂದನ್ನು ಸ್ಥೂಲವಾಗಿ ಅದನ್ನು ಅನುಗಣಿಸಿ ಅದಕ್ಕೆ ಮದ್ದು ಕೊಡಲಾಗುವುದು. ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ. ಒಂದು ಮರ ಇದೆ ಅನ್ಕೊಳ್ಳಿ, ದೊಡ್ಡ ಮರ. ಆ ಮರದ ಒಂದು ಗೆಲ್ಲು ಫುಲ್ ಅದರ ಎಲೆ ಎಲ್ಲ ಕಪ್ಪಾಗಿ ಎಲ್ಲ ಉದುರ್ತಾ ಇರುತ್ತೆ. ಸೊ ಈಗ ಬೇರೆ ಕಡೆಯಲ್ಲಿ ನೋಡಿದ್ರೆ ಏನ್ ಮಾಡ್ತಾರೆ, ಒಂದ್ ಮರ ಬೋದುಂಡು ಐತೆ, ಒಂಚೂರು ಗೆಲ್ಲು ಪುರ ಅಂತ ಅದನ್ನ ಬರ್ತೆ ಕಟ್ ಮಾಡ್ಬೇಕು ಅಂತ, ಅದನ್ನ ಅಲ್ಲಿಂದಲೇ ಕಟ್ ಮಾಡಿ ತೆಗಿಯುವ ಅಂತ. ಆದ್ರೆ ಹೋಮಿಯೋಪತಿಯಲ್ಲಿ ನಾವು ಅದನ್ನ ಯಾವ ತರ ನೋಡ್ತೇವೆ ಅಂತ ಹೇಳಿದ್ರೆ, ಆ ಗೆಲ್ಲು ಯಾಕೆ ಆ ತರ ಕಪ್ಪಾಗಿದೆ, ಯಾಕೆ ಅದರ ಎಲೆಗಳು ಉದುರ್ತಾ ಇವೆ, ಆ ಗೆಲ್ಲಿಗೆ ಇರುವಂತಹ ರೂಟ್ ಯಾವುದು, ಅದರ ಮೂಲ ರೂಟ್ ಯಾವುದು ಅಂತ ನೋಡಿ ಆ ಮೂಲವಾದಂತಹ ಕಾರಣವನ್ನು ಹುಡುಕಿ ಅದಕ್ಕೆ ಚಿಕಿತ್ಸೆ ಕೊಡಲಾಗುವುದು. ಮಾತ್ರ ಅಲ್ಲದೆ ಹೋಮಿಯೋಪತಿ ತುಂಬಾ ನಿಮಗೆ ಕಡಿಮೆ ಖರ್ಚು ವೆಚ್ಚಿನಲ್ಲಿ ತುಂಬಾ ಸುಲಭವಾಗಿ ಸಿಗುವಂತಹ ವೈದ್ಯ ಪದ್ಧತಿ ಅಂತ ಹೇಳ್ಬೋದು. ಹೋಮಿಯೋಪತಿ ಬಗ್ಗೆ ನಾವು ಮಾತ್ರ ಅಲ್ಲ, ಬೇರೆ ಬೇರೆ ಇವನ್ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೋಮಿಯೋಪತಿ ಒಂದು ಸುಧಾರಿತ ಚಿಕಿತ್ಸಾ ಪದ್ಧತಿ. ಇಲ್ಲಿ ಎಲ್ಲಾ ವರ್ಗದ ಜನರಿಗೂ ಬಹಳ ಮಿತವ್ಯಯದಲ್ಲಿ ಸಿಗುವಂತಹ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ದಾರೆ. ಹಾಗೂ ಇದು ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕವಾಗಿಯೂ ಇದು ಕರೆಕ್ಟ್ ಅಂತ ಹೇಳಿದ್ದಾರೆ. ಹಾಗೆ ನಾವು ಹೋಮಿಯೋಪತಿ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೇವೆ. ಈ ಆರೋಗ್ಯ ಅಂತ ಹೇಳುವಂಥದ್ದು ಕೇವಲ ನಾವು ಹಾಸ್ಪಿಟಲ್ ಅಲ್ಲಿ ಅಥವಾ ಅದಕ್ಕೆ ಇಂಪಾರ್ಟೆನ್ಸ್ ಅಂತಲ್ಲ,
ನಾವು ನಮ್ಮ ಮನೆಯಲ್ಲಿ ಅದನ್ನು ನಾವು ನೋಡ್ಕೊಂಡು ಮಾಡಬೇಕಾದದ್ದು. ಆರೋಗ್ಯಕರವಾದ ನೀರು, ಆರೋಗ್ಯಕರ ಅಭ್ಯಾಸ, ಆರೋಗ್ಯವಂತ ಜನ. ಅಂದ್ರೆ ಈಗ ನೋಡಿ, ಮನೆಗೆ ಬೆಂಕಿ ಬಿದ್ದಾಗ ನಾವು ಬಾವಿ ತೊಡುವುದಂತಲ್ಲ, ನಾವೀಗ ಎಲ್ಲ ದುಡಿತೇವೆ, ಎಲ್ಲ ಕಷ್ಟಪಟ್ಟು ದಿನದ 24 ಗಂಟೆ ದುಡಿತೇವೆ, ಕುಟುಂಬ ಒಳ್ಳೇದಾಗಬೇಕು, ಮಕ್ಕಳು ಒಳ್ಳೇದಾಗಬೇಕು, ಹಾಗೆ ಹೀಗೆ ಅಂತ ಹೇಳಿ. ಹಾಗಾದ್ರೆ ನಾವು ದುಡಿದ ಎಲ್ಲ ಮುಂದೊಂದು ದಿನ ನಮ್ಮ ದುಡಿತದಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ ಕಾಳಜಿ ಕೊಡೋದಿಲ್ಲ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ತಪ್ಪಿ ಹೋಗ್ತದೆ. ಸೊ ನಾವು ದುಡಿದಂತ ಎಲ್ಲ ಹಣವನ್ನು ಕೂಡ ನಮ್ಮ ಆರೋಗ್ಯದ ಸುಧಾರಣೆಗೋಸ್ಕರ ಖರ್ಚು ಮಾಡಬೇಕಾಗ್ತದೆ. ಇದು ಎಂತ ಒಂದು ಮೂರ್ಖತನ ಅಂತ ಹೇಳ್ಬೋದಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕು ಇದಕ್ಕೆ? ಸೊ ಇದಕ್ಕೆಲ್ಲ ನಾವು ಆರೋಗ್ಯಕರವಾದಂತಹ ನೀರು, ಆರೋಗ್ಯಕರವಾದಂತಹ ಆಹಾರ, ಆರೋಗ್ಯಕರವಾದಂತಹ ಅಭ್ಯಾಸಗಳು. ಆರೋಗ್ಯಕರ ಅಭ್ಯಾಸಗಳು ಅಂತ ಹೇಳಿದ್ರೆ ಏನು? ಯೋಗಗಳು ಮಾಡ್ಬೋದು, ಎಕ್ಸಸೈಸ್, ವ್ಯಾಯಾಮ ಮಾಡ್ಬೋದು. ಈಗ ನೀವು ಹೇಳ್ಬೋದು, ನಮಗ್ ಇಲ್ಲ ಭಯಂಕರ ಬೇಲೆ ಮಾರೆ ಎಕ್ಸಸೈಸ್ ಬರ ಏನೋ ಅಲ್ಪನ ಅಂತ. ಹಾಗಲ್ಲ, ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ದೇಹದ ಅಂಗಾಂಗಗಳಾದ ಚಲನೆಗಳಿಗೆ ಈ ಯೋಗಾಭ್ಯಾಸಗಳು ಒಳ್ಳೆಯದಾಗ್ತದೆ. ಹಾಗಾಗಿ ಅವುಗಳನ್ನು ಮಾಡುವುದು ಉತ್ತಮ. ಮಾತ್ರ ಅಲ್ಲದೆ ಆರೋಗ್ಯಕರ ಅಭ್ಯಾಸಗಳಲ್ಲಿ ನಿಮ್ಮ ಕುಡಿತ ಇರ್ಬೋದು, ಧೂಮಪಾನ, ಇವುಗಳನ್ನೆಲ್ಲ ಬಿಡುವುದು ಅತಿ ಅವಶ್ಯಕ. ಯಾಕಂತ ಹೇಳಿದ್ರೆ ಆರೋಗ್ಯ ಅಂತ ಹೇಳಿದ್ರೆ ಕೇವಲ ನಮ್ಮ ಈ ಯೋಗ ಅಭ್ಯಾಸಗಳನ್ನೆಲ್ಲ ಮಾಡಿಕೊಂಡು ನಮ್ಮ ಧೂಮಪಾನ ಸೇವನೆ ಮಾಡಿಕೊಂಡೇ ಇದ್ರೆ ಅದೇನು ಮಾಡಿದ ಯಶಸ್ವಿ ಅನಿಸುವುದಿಲ್ಲ. ಮತ್ತೆ ಇನ್ನೊಂದು ಹೋಮಿಯೋಪತಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವೀಗ ಒಂದು ನಿಮ್ಮ ಪರ್ಟಿಕ್ಯುಲರ್ ಒಂದು ರೋಗಕ್ಕೆ ಈಗ ಮದ್ದು ತಗೊಳ್ತಾ ಇರ್ತೀನಿ ಅಂತ ಅಂದ್ಕೊಳ್ವಾ. ಆ ರೋಗಕ್ಕೆ ನೀವು ಮದ್ದು ತಗೊಳ್ತಾ ಇದ್ದ ಹಾಗೆ ನಿಮ್ಮ ಸುತ್ತಮುತ್ತ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಚಿಕನ್ಗುನ್ಯಾ, ಮಲೇರಿಯಾ ಎಲ್ಲ ತುಂಬಾ ಕಾಮನ್. ಸೊ ಈಗ ನೀವು ಹೋಮಿಯೋಪತಿ ಮದ್ದು ತಗೊಳ್ತಾ ಇದ್ದ ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಕ್ಕದ ಮನೆಯಲ್ಲೆಲ್ಲ ಚಿಕನ್ಗುನ್ಯಾ, ಮಲೇರಿಯಾ ಬಂತು ಅಂತ ಇಟ್ಕೊಂಡ್ರು ಕೂಡ ನಿಮಗೆ ಆ ಚಿಕನ್ಗುನ್ಯಾ, ಮಲೇರಿಯಾ ಅಂತ ರೋಗಗಳು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಹೋಮಿಯೋಪತಿ ಮದ್ದುಗಳು ಪ್ರಿವೆಂಟಿವ್ ಆಗಿಯೂ ಕೆಲಸ ಮಾಡ್ತೇವೆ. ಪ್ರಿವೆಂಟಿವ್ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ನಿಮ್ಮಲ್ಲಿ ಹೆಚ್ಚಿಸ್ತದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನೀವೆಲ್ಲ ಕೇಳ್ಬೋದು, ಹೋಮಿಯೋಪತಿ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಕಡಿಮೆ ಅಂತ ಹೇಳಿ. ಅದು ಖಂಡಿತ ಮಾತ್ರ. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ರೋಗಗಳು ಗುಣ ಆಗುವುದು ಅವಶ್ಯಕ. ಅದೇ ರೀತಿ ಆ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುವುದು ಇನ್ನೂ ಅವಶ್ಯ. ಹಾಗಾಗಿ ಅದು ಹೋಮಿಯೋಪತಿಯಿಂದ ಸಾಧ್ಯ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಪ್ರತಿ ಟೈಮ್ ನಾವು ನೋಡುವಾಗ ಹೋಮಿಯೋಪತಿ ಬರುವುದಕ್ಕಿಂತ ಮುಂಚೆ ಬೇರೆಲ್ಲಾ ಕಡೆ ಪ್ರತಿ ರೀತಿಯ ಸಿಸ್ಟಮ್ ಅನ್ನು ಮಾಡಿಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಹೋಮಿಯೋಪತಿಯಲ್ಲಿ ನಂಬಿಕೆ ಇರುವುದಿಲ್ಲ ಅಂತ ಹೇಳಿ. ಅದರಿಂದ ಫಸ್ಟಿಗೆ ನೀವು ಹೋಮಿಯೋಪತಿಯನ್ನು ಟ್ರೈ ಮಾಡಿ ನೋಡಿ, ಆಮೇಲೆ ಬೇರೆದಕ್ಕೆ ಹೋಗಿ. ಯಾಕಂತ ಹೇಳಿದ್ರೆ ನಿಮ್ಮ ರೋಗ ವಿಕಲ್ಪಕ್ಕೆ ಅಂದ್ರೆ ಕಾಂಪ್ಲಿಕೇಶನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಹೋಮಿಯೋಪತಿಗೆ ಬಂದ್ರೆ ನಿಮಗೆ ಹೆಚ್ಚು ಅದರಿಂದ ಲಾಭ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾದ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ನಿಮ್ಮ ಸಮಯವನ್ನು ನಮ್ಮ ಈ ಕಾರ್ಯಕ್ರಮ ಕೇಳಲಿಕ್ಕೆ ಉಪಯೋಗಪಡಿಸಿಕೊಂಡದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.